ಈ ದಿನ ನಾವು ಬಹಳ ಒಂದು ವಿಶೇಷವಾದಂತಹ ಒಂದು ವಿಷಯಗಳನ್ನು ಮಾತಾಡ್ತಾ ಇದ್ದೇವೆ. ಒಂದು ಪಶ್ಚಿಮ ಘಟ್ಟಗಳ ಮತ್ತು ಅರಾವಳಿ ಬೆಟ್ಟಗಳ ಅರಣ್ಯ ರೋದನ. ರೋದನ ಅಂದರೆ ಹೆಚ್ಚು ಅರ್ಥಪೂರ್ಣವಾದಿತ್ತು. ಯಾಕಂದರೆ ಹಿರಿಯ ಪರಿಸರ ತಜ್ಞ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರು ನಿಸರ್ಗದ ಮಡಿಲಿಗೆ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಅಂದರೆ ಈ ಕಾರ್ಯಕ್ರಮವನ್ನು ಅವರ ಒಂದು ನೆನಪಿನೊಂದಿಗೆ ಜೊತೆಗೆ ಜನರಿಗೆ ಒಂದಷ್ಟು ಅವೇರ್ನೆಸ್ ಎನ್ನುವಂಥ ಪದವನ್ನು ನಾವು ಹೇಳ್ತೇವೆ, ಮೂಡಿಸುವಂಥ ಕೆಲಸಗಳನ್ನು ಮಾಡುವಂಥದ್ದು. ಪ್ರೊಫೆಸರ್ ಮಾಧವ ಗಾಡ್ಗಿಲ್ ಅಂದ ಕೂಡಲೇ ನಮಗೆ ಒಂಥರ ರೋಮಾಂಚನ. ಅವರು ಪರಿಸರ ಅಂದರೆ ಪ್ರೊಫೆಸರ್ ಮಾಧವ ಗಾಡ್ಗಿಲ್, ಅಲ್ಲಿ ಎರಡು ಮಾತಿಲ್ಲ. ಪಶ್ಚಿಮ ಘಟ್ಟಗಳಂದರೆ ಪ್ರೊಫೆಸರ್ ಮಾಧವ ಗಾಡ್ಗಿಲ್ರು. ಅವರ ಒಂದು ಕೃತಿಯನ್ನು ನೀವು ಬಿಡುಗಡೆ ಮಾಡಿದ್ದೀರಿ. ಆ ಕೃತಿ ಏನಂದರೆ ಏರುಘಟ್ಟದ ನಡಿಗೆ ಎನ್ನುವಂಥದ್ದು. ಇಲ್ಲೇ ಇದೆ ಆ ಕೃತಿ. ಜನ ಸಮುದಾಯ ಮತ್ತು ನಿಸರ್ಗದ ಜೊತೆಗೆ ಪ್ರೊಫೆಸರ್ ಮಾಧವ ಗಾಡ್ಗಿಲ್ ಎನ್ನುವಂತಹ ಒಂದು ಕೃತಿ. ನಾಗೇಶ್ ಹೆಗಡೆ ಅವರು ಮತ್ತು ಶಾರದಾ ಗೋಪಾಲ್ ಕನ್ನಡಕ್ಕೆ ಅನುವಾದ ಮಾಡಿ. ಅಂದರೆ ಪ್ರೊಫೆಸರ್ ಮಾಧವ ಗಾಡ್ಗಿಲ್ ಅವರ ಜೊತೆ ನಿಮ್ಮ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದೆರಡು ವಿಚಾರಗಳನ್ನು ಮಾತಾಡುವ. ಅವರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು ಮತ್ತು ಅವರು ಯಾವ ರೀತಿಯಲ್ಲಿ ಪರಿಸರದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ರು? ಪ್ರೊಫೆಸರ್ ಮಾಧವ ಗಾಡ್ಗಿಲ್ ಅವರು ಅವರ ಆತ್ಮಕಥೆಯನ್ನು ಮರಾಠಿಯಲ್ಲಿ ಬರೆದಿದ್ದರು. ಮೂಲ ಅದನ್ನು ಇಂಗ್ಲೀಷ್ಗೆ ಅವರೇ ಅನುವಾದ ಮಾಡಿದ್ರು. ಆಮೇಲೆ ಅದು ಸುಮಾರು ನಮ್ಮ ಭಾರತೀಯ 13 ಭಾಷೆಗಳಿಗೆ ಅನುವಾದ ಆಯಿತು. ಸರಿ. ಅದರಲ್ಲಿ ಕನ್ನಡವೂ ಒಂದು. ಕಳೆದ ವರ್ಷ ಅಂದರೆ 2024ರಲ್ಲಿ ಅಲ್ಲಿ ಪುಣೆಯಲ್ಲಿ ಅವರ ನಿವಾಸದ ಬಳಿಯಲ್ಲೇ ಒಂದು ಹಾಲ್ನಲ್ಲಿ ಅವರ ಈ ಒಂದು 5-6 ಪುಸ್ತಕಗಳು ಭಾಷೆಗೆ ಅನುವಾದ ಆದಂಥ ಅಲ್ಲಿ ಬಿಡುಗಡೆ ಆಗಿತ್ತು. ಆಗ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆ ಕನ್ನಡ ಅನುವಾದದ ಪುಸ್ತಕದ ಒಂದು ಕೆಲಸವು ಆ ಸಂದರ್ಭದಲ್ಲಿ ಆಗ್ತಾ ಇತ್ತು. ಮುಂದಿನ ಅಂದರೆ 2025 ಜನವರಿಯಲ್ಲಿ ಫೆಬ್ರವರಿಯಲ್ಲಿ ಆ ಪುಸ್ತಕ ಬಿಡುಗಡೆ ಆಯಿತು. ಸರಿ. ಅದಕ್ಕಿಂತ ಪೂರ್ವಭಾವಿಯಾಗಿ 2025 ಜನವರಿಯಲ್ಲಿ ಅವರ ಮನೆಗೆ ನಾವು ಹೋಗಿದ್ದೆವು ಸಂದರ್ಶನ ಮಾಡಲಿಕ್ಕೆ ಅಂತ. ಆವಾಗ ಅವಳು ಬಹಳ ಒಂದು ಅವರ ಎದುರಲ್ಲಿ ನಾವು ನಿಂತರೆ ಅದೊಂದು ಬಾಲಕನ ಹಾಗೆ ಅಂತ ಒಂದು ವಿಶ್ವಕೋಶ ಅವರು. ಆದರೆ ನಮ್ಮ ಒಂದು ಸರಳ ಪ್ರಶ್ನೆಗಳಿಗೂ ಕೂಡ ಅವ್ರದ್ದು ಅದನ್ನು ನಮಗೆ ಮನಮುಟ್ಟುವ ಹಾಗೆ ಅವರು ವಿವರಿಸ್ತಾ ಇದ್ದರು. ಈ ಪರಿಸರದ ಬಗೆಗಿನ ಪಶ್ಚಿಮ ಘಟ್ಟಗಳ ಬಗೆಗಿನ ವಿವರಗಳನ್ನು ವಿವರಿಸ್ತಾ ಇದ್ದರು. ಅಂತಹ ಮಾಧವ ಗಾಡ್ಗಿಲ್ ಅವರು ಇವತ್ತಿನ ಕಾರ್ಯಕ್ರಮಗಳಿಗೆ ಒಂದು ಹೊಸ ಒಳ್ಳೆಯ ಶೀರ್ಷಿಕೆ ಕೊಟ್ಟಿದ್ದೀರಿ. ಅಂದರೆ ಬಹಳ ದುಃಖ ಪಡುವದ್ದು ಅರಣ್ಯ ರೋದನ ಎನ್ನುವಂಥದ್ದು. ಅರಣ್ಯ ರೋದನದ ಜೊತೆಗೆ ನಾವು ಇವತ್ತು ರೋಧಿಸಬೇಕಾಗಿರೋದು, ಇವತ್ತು ನಮ್ಮ ಜೊತೆಗೆ ಮಾಧವ ಗಾಡ್ಗಿಲ್ ಅವರು ನಮ್ಮ ಜೊತೆಗೆ ಇಲ್ಲ ಎನ್ನುವಂಥದ್ದು. ಯಾಕಂದರೆ 83 ವರ್ಷದ ಮಾಧವ ಗಾಡ್ಗಿಲ್ ಅವರ ಜೊತೆಗಿಲ್ಲ ಎನ್ನುವಂಥದ್ದು ಅವರ ವಯೋಸಹಜವಾದಂಥದ್ದು ಇಲ್ಲದಂತ ನಾವು ಹೇಳ್ಬೋದಾದರೂ ಕೂಡ ಇವತ್ತು ಅಂಥ ಒಂದು ಪರಿಸರದ ಬಗೆಗೆ ಒಂದು ಜ್ಞಾನವುಳ್ಳ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ನಮ್ಮ ಜಗತ್ತು ಅಥವಾ ನಮ್ಮ ದೇಶ ಕಳ್ಕೊಂಡಿದೆ. ಅಂಥ ಸಂದರ್ಭದಲ್ಲಿ ನಾವು ಈ ಪಶ್ಚಿಮ ಘಟ್ಟಗಳ ಬಗೆಗೆ ಮಾತನಾಡುವ ಆಗಲೆಲ್ಲ ನಮಗೆ ಮಾಧವ ಗಾಡ್ಗಿಲ್ ನೆನಪಾಗ್ತದೆ. ಖಂಡಿತವಾಗಿ. ಆದ್ದರಿಂದ ಈ ಕಾರ್ಯಕ್ರಮದ ಮಹತ್ವಪೂರ್ಣವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರಿಗೆ ಶ್ರದ್ಧಾಂಜಲಿ ರೂಪದಲ್ಲಿಯೂ ಕೂಡ ಈ ಕಾರ್ಯಕ್ರಮ ಸಾರ್ಥಕವಾಯಿತು ಅಂತ ತಿಳ್ಕೊಂಡಿದ್ದೇನೆ. ದಿನೇಶ್ ಅವರೇ, ಈ ಪಶ್ಚಿಮ ಘಟ್ಟಗಳಂದಾಕ್ಷಣ ನಮಗೆ ತಿಳಿದ ಪ್ರಕಾರ ಕರಾವಳಿ ಪ್ರದೇಶದವರು, ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆ ಆ ಕಡೆ ಈ ಕಡೆ ಇರುವಂಥ ಪರ್ವತ ಪ್ರದೇಶಗಳು ಪಶ್ಚಿಮ ಘಟ್ಟಗಳು ಎನ್ನುವ ಸಾಮಾನ್ಯ ಭಾವನೆ. ವಾಸ್ತವವಾಗಿ ಪಶ್ಚಿಮ ಘಟ್ಟಗಳು ಯಾವ ಜಿಲ್ಲೆಗಳಿಗೆ ಆವರಿಸಿವೆ, ಎಷ್ಟು ದೊಡ್ಡದಿದೆ? ಆ್ಯಕ್ಚುಲಿ ಪಶ್ಚಿಮ ಘಟ್ಟ ನಮ್ಮ ದಕ್ಷಿಣ ಭಾರತದ ಸಕಲ ಜೀವ ಸಂಕುಲಗಳ ಚೇತನಾ ಶಕ್ತಿ. ಖಾಲಿ ಕರ್ನಾಟಕ ಅಲ್ಲ, ತಮಿಳುನಾಡು, ಕೇರಳ, ಗುಜರಾತ್, ಗೋವಾ ಎಲ್ಲ ಕಡೆಗೂ ವಿಸ್ತರಿಸಿದೆ ಅದು. ಕರ್ನಾಟಕದಲ್ಲಿ ನಮ್ಮ ಮಡಿಕೇರಿಯಿಂದ ಬೆಳಗಾವಿ, ಖಾನಾಪುರದವರೆಗೆ, ಮಡಿಕೇರಿಯಿಂದ ಬೆಳಗಾವಿವರೆಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, 8 ಜಿಲ್ಲೆಗಳಲ್ಲಿ ವ್ಯಾಪಿಸಿಕೊಂಡಿದೆ ಅದು. ಇವತ್ತು ದಕ್ಷಿಣ ಭಾರತ ಒಂದೇ, ದಕ್ಷಿಣ ಕನ್ನಡ ಒಂದೇ, ಎಲ್ಲದಕ್ಕೂ ನಾವು ಪಶ್ಚಿಮ ಘಟ್ಟವನ್ನು ಅವಲಂಬಿಸಿಕೊಂಡಿದ್ದೇವೆ. ಸರಿ. ಯಾಕಂದರೆ ಪಶ್ಚಿಮ ಘಟ್ಟಕ್ಕೆ ಏನಾದರೂ ಸಮಸ್ಯೆ ಆದರೆ ದಕ್ಷಿಣ ಕನ್ನಡ ಅಲ್ಲ, ದಕ್ಷಿಣ ಭಾರತಕ್ಕೆ ಸಮಸ್ಯೆ ಆಗುವಂಥದ್ದು. ಅದು ನಾವೀಗ ಹಲವಾರು ವರ್ಷಗಳಿಂದ ಅನುಭವಿಸ್ತಾ ಇದ್ದೇವೆ, ಪ್ರಾಯೋಗಿಕವಾಗಿ ಅನುಭವಿಸ್ತಾ ಇದ್ದೇವೆ. ಈ ಭೂಕುಸಿತ, ಜಲಪ್ರವಾಹ, ದುರಂತಗಳು ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೋಡಿ, ಈಗ ನಿಮ್ಮ ಕಾರ್ಯಕ್ರಮವು ಈಗ ಸಕ್ತ ಮತ್ತು ಸೋಹ್ಯ ಒಂದು ಮಾಧವ ಗಾಡ್ಗಿಲ್ರ ಬಗ್ಗೆ. ಎರಡನೇದಾಗಿ ಈಗ ಮೊನ್ನೆವರೆಗೆ ಮಳೆ ಇನ್ನೂ ಬರ್ತಾ ಉಂಟು. ಈ ವರ್ಷ ಪೂರ್ತಿ ಮಳೆ ಅಂತ ಒಂದು ದೋಷಾರೋಪಣೆ ಇದೆ. ಜನರಲ್ಲಿ ಖುಷಿ ಪಡ್ತಾರೆ. ಅದೇ ಖುಷಿ ಪಟ್ಟ ಜನ ಲಾಸ್ಟ್ ಶಾಪ ಇಡ್ತಿದ್ರು, ಈ ವರ್ಷ ಬುಡ್ಪೂಜೆ ಅಂತ ತಿಳ್ಕೊಂಡು. ಇದು ಒಂದು ಲೆಕ್ಕದಲ್ಲಿ ಇದು ಸಂತಸ ಪಡುವ ವಿಚಾರ ಅಲ್ಲ. ಇದರ ಸಂತಸದ ಹಿಂದಿನ ಸಂಕಟ ಇನ್ನು ಆರಂಭ ಆಗ್ತದೆ. ಯಾಕೆ ಹೇಳಿದ್ರೆ, ಈಗ ಜೂನ್ನಿಂದ ಡಿಸೆಂಬರ್ವರೆಗೆ ಮಳೆ ಬಂತು ಹೇಳಿದ್ರೆ ನಮ್ಮ ಲೆಕ್ಕಾಚಾರ ಏನು?
ಎಲ್ಲ ಪಶ್ಚಿಮ ಘಟ್ಟದಲ್ಲಿ ಮಳೆ ನೀರು ತುಂಬಿದೆ, ಹೊಳೆಗಳು ತುಂಬಿವೆ, ಇವತ್ತು ಬರಗಾಲ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ ಅಂತ ತಿಳ್ಕೊಂಡು ಸರಿ. ಆದರೆ ಜನವರಿ 1 ಕಳೀಲಿ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಭೀಕರವಾದ ದುರಂತವನ್ನು ನಾವು ಅನುಭವಿಸಲಿಕ್ಕಿದ್ದೇವೆ. ಯಾಕೆಂದ್ರೆ ನಾನು ಇತ್ತೀಚೆಗೆ ಇದೇ ವಿಷಯಕ್ಕೋಸ್ಕರ ಬಹಳ ಚರ್ಚೆ ಬಂತು ನಮ್ಮಲ್ಲಿ ಕೆಲವು ಪರಿಸರ ಅದರ ನಮಗೆ ಕೆಲವು ಮಳೆ ಬಂದ ಕೂಡಲೇ ದಾದೆ ಒಂದು ವರ್ಷ ನಾವು ಟ್ಯಾಪ್ ಬಿಡಿಸಿದಾಗೆ ಕೆಲವೆಲ್ಲ ಇರ್ತದೆ. ಅದಕ್ಕೆ ನಾನು ಈ ಸರ್ತಿ ಹೇಳಿದ್ರೆ ಖುಷಿ ಪಡುವಂತಲ್ಲ. ಯಾಕೆಂದ್ರೆ ನೋಡಿ, ಡಿಸೆಂಬರ್ ಮೊನ್ನೆ ಕೂಡ ಮಳೆ ಇತ್ತು. ನಾನು ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟದ ಕೆಲವು ಮಳೆ ಮೂಲದ ನದಿ ಮೂಲದ ಪ್ರದೇಶಗಳಿಗೆ ಹೋಗುವಾಗ, ಈವನ್ ರಾಮನಗುಡ್ಡ, ಸೊಪ್ಪಿನಗುಡ್ಡ ಬೆಟ್ಟಗಳಿಗೆ ಹೋದಾಗ ಈ ಸಮಯದಲ್ಲಿ ಹೇಗೆಂದ್ರೆ ಪಶ್ಚಿಮ ಘಟ್ಟ ಹಸಿರು ಆಗಿರುವಂಥದ್ದು. ಚಾರಣಿಗರಿಗೆ ಸೂಕ್ತ ಕಾಲ. ಯಾಕೆಂದ್ರೆ ಹಸಿರು ಗ್ರೀನರಿ ಸೀನರಿ. ಆದರೆ ಮೊನ್ನೆ ಡಿಸೆಂಬರ್ ತಿಂಗಳಲ್ಲಿ ಪಶ್ಚಿಮ ಘಟ್ಟದ ಬೆಟ್ಟಗಳು ಎಲ್ಲೋ ಒಂದು ಕಡೆ ಸ್ವಲ್ಪ ಹಳದಿಯಾಗಿದೆ, ಹಸಿರು ಮಿಶ್ರಿತ ಹಳದಿಯಾಗಿದೆ. ಹಳದಿಯಾಗಿದೆ ಅಂತ ಹೇಳಿದ್ರೆ ಒಳಗಿನ ನೀರಿನ ಹೊರತೆ ಪ್ರದೇಶ ಕಡಿಮೆ ಆಗಿದೆ ಅಂತ ಲೆಕ್ಕ. ಆಮೇಲೆ ನಾನು ಹೋಗುವಾಗ ಅಲ್ಲಿ ಗ್ರಾಸ್ ಅನ್ನು ಸ್ವಲ್ಪ ಸರಿಪಡಿಸಿ ನೋಡ್ತೇನೆ. ಈ ಪಶ್ಚಿಮ ಘಟ್ಟದ ಹುಲ್ಲುಗಾವಲನ್ನು ಸರಿಪಡಿಸಿದರೆ ಸಣ್ಣ ಸಣ್ಣ ಕೀಟಗಳು, ಹುಳುಗಳು, ಗೆದ್ದಲುಗಳು, ಇರುವೆಗಳು ಅವುಗಳೊಂದು ಒಂದು ಜೀವ ಪ್ರಕ್ರಿಯೆ ಕೆಲಸ ಮಾಡುವಂಥವು. ಆದರೆ ಅಲ್ಲಿ ಒಳಗಿನ ಮಣ್ಣು ಡ್ರೈ ಆಗಿದೆ. ಅಂದ್ರೆ ಒಂದು ಲೆಕ್ಕದಲ್ಲಿ ಇಲ್ಲಿ ನೀರಿನ ಕ್ಯಾಚ್ಮೆಂಟ್ ಏರಿಯಾ ಈಗಲೇ ಡ್ರೈ ಆಗಿದೆ ಅಂತ ಲೆಕ್ಕ. ಇದು ಡಿಸೆಂಬರ್ ಅಲ್ಲಿ. ಇನ್ನು ನಮಗೆ ಮಳೆ ಬರಲಿಕ್ಕೆ 5 ತಿಂಗಳಿದೆ. ಹಾಗಾದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ನಮ್ಮ ಗತಿ ಏನು ಅಂತ ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯಬೇಕಾದ್ರೂ ನಮ್ಮ ಸರ್ಕಾರ ಅಲ್ಲ, ನಾವು ಕೂಡ ಕೇವಲ ಸರ್ಕಾರದ ದೋಷದ ಪ್ರಮಾಣದಲ್ಲ, ನಾವು ಪಶ್ಚಿಮ ಘಟ್ಟವನ್ನು ಯಾವ ರೀತಿ ಅಭಿಮಾನ ಗೌರವ ನೋಡ್ತಾ ಇದ್ದೇವೆ. ನಾವು ಪಶ್ಚಿಮ ಘಟ್ಟವನ್ನು ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ನೋಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ನೋಡಿ, ನದಿ ನೋಡಿದ ಕೂಡಲೇ ಹೈಡಲ್ ಪ್ರಾಜೆಕ್ಟ್, ಇನ್ನು ನದಿ ಕೂಡಲೇ ನದಿ ತಿರುವು, ಇನ್ನು ಬೆಟ್ಟದ ಒಳ್ಳೆ ಹೈಟ್ ಪ್ರದೇಶದಲ್ಲಿ ಒಳ್ಳೆ ವ್ಯಾಲಿ ತೆಗೆದುಕೊಳ್ಳಿ ಅಲ್ಲಿ ರೆಸಾರ್ಟ್ ಮಾಡಿದ್ರೆ ಅಲ್ಲಿಗೆ ರೋಡ್ ಮಾಡಿದ್ರೆ ಅಲ್ಲಿಗೆ ಅವರದೇ ರೀತಿ ನೀತಿಗಳು, ಅಲ್ಲಿ DJ ಹಾಕ್ಬೋದು, ಹಂಟಿಂಗ್ ಮಾಡ್ಬೋದು, ಕ್ಯಾಂಪ್ ಫೈರ್ ಮಾಡ್ಬೋದು, ಏನೂ ಮಾಡ್ಬೋದು. ಒಂದು ಕಡೆಯಲ್ಲಿ ಸರ್ಕಾರ ಪಶ್ಚಿಮ ಘಟ್ಟ ಸಂರಕ್ಷಣೆ, ಪಶ್ಚಿಮ ಘಟ್ಟ ಉಳಿಸಿ ಅಂತ ಹೇಳಿ ಕೆಲವು ಯೋಚನೆಗಳನ್ನು ಮಾಡ್ತಾ ಇರುವಾಗಲೇ ಇನ್ನೊಂದು ಕಡೆಯಲ್ಲಿ ಅಗೋಚರ ಅದೇ ಸರ್ಕಾರ ಪಶ್ಚಿಮ ಘಟ್ಟದ ಪೂರಕಲ್ಲ ಮಾರಣಾಂತಿಕವಾದ ಏಟು ನೀಡ್ತಾ ಇದೆ. ಇದು ಬದಲಾವಣೆ ಆಗಬೇಕು. ಇದು ಬದಲಾವಣೆ ಆಗಿದ್ರೆ ನಾವಿನ್ನು ಮಳೆಗಾಲದಲ್ಲಿ ವಿಪರೀತ ಮಳೆ, ಜಲಪ್ರವಾಹ, ಮಳೆ ಮುಗಿದ ಕೂಡಲೇ ಇದು ಏನು ಬರಗಾಲ ಅನುಭವಿಸಬೇಕು. ಅಂದ್ರೆ ನಾವೆಲ್ಲ ಒಂದು ಹಾಡು ಕೇಳ್ತಾ ಇದ್ದೇವೆ ಕಾಲೇಜಿಗೆ ಹೋದಾಗ, ನಿತ್ಯ ಹರಿದ್ವರ್ಣವನದ ತೇಗಗಂಧ ತರುಗಳಲ್ಲಿ ನಿತ್ಯೋತ್ಸವ ಅಂತ. ನಿಸಾರಮ್ಮ ಈಗಲೂ ನಿತ್ಯೋತ್ಸವ ಆಗ್ತಾ ಇದೆ. ಯಾವ ರೀತಿ ನಿತ್ಯೋತ್ಸವ ಅಂದ್ರೆ ಮರಗಳಿಲ್ಲ, ಗಿಡಗಳಿಲ್ಲ, ಅಲ್ಲೆಲ್ಲ ರಿಸಾರ್ಟ್ಗಳಿದೆ, ಸ್ಟೇ ಹೋಮ್ಗಳಿದೆ, ಅವರ ಉತ್ಸವಗಳು, ಹಬ್ಬ ಉತ್ಸವ ಆಗ್ತಾ ಉಂಟು, ಶೋಕಿಯ ಉತ್ಸವಗಳು ಆಗ್ತಾ ಇದೆ. ನೋಡಿ, ಇನ್ನೊಂದು ದಿನೇಶ್ ಅವರೇ, ನನಗೆ ಒಂದು ಪ್ರಶ್ನೆ. ಈಗ ಸಾಮಾನ್ಯವಾಗಿ ಘಟ್ಟಗಳು, ಪಶ್ಚಿಮ ಘಟ್ಟಗಳಲ್ಲಿ ಬರೀ ಮಳೆಯ ಬಗ್ಗೆ ಮಾತಾಡೋದು, ಮಳೆ ಬರೋದಿಲ್ಲ ಅಂತ. ಅದು ಹೊರತುಪಡಿಸಿ ಅದರ ಕೊಡುಗೆಗಳು ಬೇರೆ ಏನಿದೆ ಅಂತ, ಮಳೆ ಅಲ್ಲದೆ ಏನು ಕೊಡುಗೆಗಳು ಪ್ರಾಣಿ ಸಂಕುಲಕ್ಕೆ, ಬೇರೆ ವಿಚಾರಗಳು? ಅಲ್ಲ, ಇವತ್ತು ಮಳೆ, ಗಾಳಿ, ನೀರು, ಬೆಳಕು ಎಲ್ಲವನ್ನೂ ಪಶ್ಚಿಮ ಘಟ್ಟ. ಯಾಕಂದ್ರೆ ಮಳೆ ಒಂದು ಮೂಲ. ಮಳೆ ಒಂದಿದ್ರೆ ಸರಿ, ನೀರೊಂದಿದ್ರೆ ಎಲ್ಲವೂ ಖಂಡಿತ. ನೀರು ಎಲ್ಲ ಜೀವಗಳಿಗೆ ಚೇತನ ಶಕ್ತಿ. ಅದು ನಾಗರಿಕತೆ ಬೆಳೆದದ್ದೇ ನೀರಿನಿಂದ. ಯಾಕೆಂದ್ರೆ ಒಬ್ಬ ಮನುಷ್ಯ ಒಂದು ವಾರ ಆಹಾರ ತಿನ್ನದಿರ್ಬೋದು, ನೀರು 1 ಗಂಟೆಯಲ್ಲಿ ಕುಡಿಯೋದ್ರೆ ಆಗೋದಿಲ್ಲ. ಯಾಕಂದ್ರೆ ನೀರಿದ್ದಗಳು ಎಲ್ಲ ಸಮೃದ್ಧಿ. ಎಲ್ಲ ನಾಗರಿಕತೆಗಳು ಅರಳಿದ್ದು ನೋಡಿ, ಇದರಲ್ಲಿ ಬಹಳ ವಿಷಯ ಇದೆ. ಈಗ ನಮ್ಮ ಕರಾವಳಿ ತೀರಕ್ಕೆ ನೋಡಿ, ನಾವು ಬಹಳ ಪುಣ್ಯವಂತರು. ಯಾಕೆ ಹೇಳಿದ್ರೆ, ನೀವು ಇಲ್ಲೇ ಉತ್ತರ ಭಾರತ, ಒರಿಸ್ಸಾ, ಆಂಧ್ರ ಪ್ರದೇಶ ಅಲ್ಲೆಲ್ಲ ಚಂಡಮಾರುತ ಅಂತ ಕೇಳಿದಿರಿ. ಭೀಕರವಾದ ಚಂಡಮಾರುತ, ಎಷ್ಟೋ ಜನಗಳ ದುರಂತ, ಸಾವಿಕಾರ. ದಕ್ಷಿಣ ಕರಾವಳಿ ಉಂಟಲ್ಲ, ಇಲ್ಲಿ ನಮ್ಮ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಈವರೆಗೆ ಚಂಡಮಾರುತ ಆಗಲಿ. ಯಾಕೆ ಅಂತ ಹೇಳಿದ್ರೆ, 4000 ಅಡಿಯಿಂದ 6000 ಅಡಿ ಎತ್ತರದ ಪಶ್ಚಿಮ ಘಟ್ಟಗಳಿಗೆ ಅರಬ್ಬಿ ಸಮುದ್ರದಿಂದ ಯಾವುದೇ ಮಾರುತ ಗಾಳಿ ಬಂದರೂ ಅದನ್ನು ತಡೆದು ವಾಪಸ್ ಕೊಡುವಂತ ಶಕ್ತಿ ಇದೆ. ಇದು ಪಶ್ಚಿಮ ಘಟ್ಟದ. ಮತ್ತೆ ನಾವು ಆನೆ, ಹುಲಿ ಒಂದನೇ ನೋಡೋದಲ್ಲ, ಅಲ್ಲಿಯ ಸೂಕ್ಷ್ಮಾಣು ಜೀವಿಗಳು ಮಾಡುವ ಕೆಲಸ ಇದೆಯಲ್ಲ. ನಾನು ಹೇಳಿದಲ್ಲ, ಇರುವೆಗಳು, ಗೆದ್ದಲುಗಳು, ಇರುವೆಗಳ ಸಂತತಿ ಏನಾದ್ರೂ ಪಶ್ಚಿಮ ಘಟ್ಟದಲ್ಲಿ ಕಡಿಮೆ ಆದ್ರೆ ಅರಬ್ಬಿ ಸಮುದ್ರದ ಮೀನುಗಳ ಸಂತತಿ ಕಡಿಮೆ ಆಗ್ತದೆ. ಇದು ನೋಡಿ, ಒಂದು ಕಾಣದ ಜೀವಿಗಳಿಗೆ ಅರಬ್ಬಿ ಸಮುದ್ರ, ಪಶ್ಚಿಮ ಘಟ್ಟ ಎಲ್ಲಿಯ ಸಂಬಂಧ ಇದೆ. ಇನ್ನು ಗೆದ್ದಲು ಹುಳುಗಳು, ಜೇನು ಹುಳುಗಳು ಕಾಡಲ್ಲಿ ಮಾಡುವ ಪರಾಗ, ಒಂದು ವೇಳೆ ಇಳೆಯಲ್ಲಿ ಜೇನು ಸಂತತಿ ನಾಶ ಆದ್ರೆ ಇಡೀ ಮನುಕುಲವೇ ನಾಶ ಆಗ್ಬೋದು. ಇನ್ನು ಕಣ್ಣಿ ಕಾಣದ ಪಾಚಿ, ಶಿಲೀಂಧ್ರ, ಇನ್ನೆಲ್ಲ ಮೊನ್ನೆ ಮಕ್ಕಳಿಗೆ ತೋರಿಸಿದೆ. ನೀರು ಹರಿಯುವ ಒಂದು ಕಲ್ಲಿನ ಸುತ್ತಮುತ್ತ ಒಂದು ಪಾಚಿ ಬೆಳೆದಿದೆ ಅಂತ ಹೇಳಿದ್ರೆ ಅದು ನೀರನ್ನು ಸರಾಗವಾಗಿ ಆ ತರಗೆಲೆಗಳ ಕೆಸರಿನಿಂದ ಹರಿಯುವಂತೆ ಮಾಡುವ ಪ್ರಕ್ರಿಯೆ. ಮತ್ತೆ ಬೇರೆ ಬಿಡಿ ಹಕ್ಕಿಗಳು, ಈಗ ಆನೆ ಲದ್ದಿ ಹಾಕಿದ್ರು, ಜೇಡಗಳು, ಆನೆ ಲದ್ದಿ ಹಾಕಿದ್ರೆ
ಗಿಡ ಬೆಳೀತದೆ, ಕಾಡುಕೋಣ ಸಗಣಿ ಹಾಕಿದ್ರೆ ಗಿಡ ಬೆಳೀತದೆ, ಹಕ್ಕಿ ಹಿಕ್ಕೆ ಹಾಕಿದ್ರೆ ಗಿಡ ಬೆಳೀತದೆ. ಆದ ಕಾರಣ ಅಲ್ಲಿ ಎಲ್ಲ ಜೀವ ಸಂಕುಲಗಳು ಎಷ್ಟು ಕಾಡಿನಲ್ಲಿ ಸಂಚರಣ ಮಾಡ್ತಾವ ಸರಿ ಅಷ್ಟು ಕಾಡು ಸಮೃದ್ಧಿಯಾಗಿ ಬೆಳೆಯುತ್ತೆ. ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ ಜೀವ ಸಂತತಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ. ಇನ್ನೊಂದು ಕುತೂಹಲದ ವಿಷಯ ಸರ್, ಈ ಜೇಡರ ಜಾತಿಯ ಬಲೆ ನೇಯ್ತವಲ್ಲ, ಹೌದು, ಅಷ್ಟು ಸಪೂರದ ಬಲೆಯನ್ನು ಅಷ್ಟು ಬಲಿಷ್ಠವಾಗಿ ಇರಬೇಕಾದ್ರೆ ನಮ್ಮ ಉಕ್ಕಿನಿಂದಲೂ ಸಾಧ್ಯ ಇಲ್ಲ ಅಂತ. ಆ ತಂತ್ರಜ್ಞಾನವನ್ನು ನಮ್ಮ ವಿಜ್ಞಾನಿಗಳು ಆವಿಷ್ಕರಿಸಿಕೊಂಡಿದ್ದಾರೆ ಉಕ್ಕಿನಲ್ಲಿ. ಅಂದ್ರೆ ಆ ಜೇಡರ ಅಷ್ಟು ಸಪೂರವಾಗಿ ಬಲೆ ನೇಯಬೇಕಾದ್ರೆ, ಅದು ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಅದರಲ್ಲಿ ಏನು ಅಂಶ ಇದೆ ಅನ್ನೋದನ್ನ ಅವರು ಗಮನಿಸಿ. ಅಂದ್ರೆ ಜೀವ ಸಂಕುಲಗಳು ಏನಿದೆ ನಮ್ಮಲ್ಲಿ ಅದ್ಭುತ ಪಶ್ಚಿಮ ಎಲ್ಲದರ ಮೂಲ, ಎಲ್ಲದರ ಜೋಡಣೆ ಇರುವುದು ಪಶ್ಚಿಮ ಘಟ್ಟಗಳ ಮೂಲಕವೇ. ಅದೇ ಎಲ್ಲದರ ತಾಯಿ ಬೇರು. ಅದು ಈಗ ಏನಾಗಿದ್ರೆ ಒಂದು ಅರಣ್ಯ ವಲಯದಿಂದ ಇನ್ನೊಂದು ಅರಣ್ಯ ವಲಯಕ್ಕೆ ಅವುಗಳಿಗೆ ಕಾರಿಡಾರ್ ಅಂತ ಉಂಟು, ಎಲಿಫೆಂಟ್ ಕಾರಿಡಾರ್, ಟೈಗರ್ ಕಾರಿಡಾರ್. ಇವತ್ತು ಅರಣ್ಯ ವಲಯದ ಇನ್ನೊಂದು ಅರಣ್ಯ ವಲಯಕ್ಕೆ ಹೋಗಿ ಆ ಕಾರಿಡಾರ್ ಕಟ್ ಆಗ್ತಾ ಇದೆ. ಅದಕ್ಕೆ ನೋಡಿ ಇವತ್ತು ನಾವು ಪತ್ರಿಕೆ ನೋಡುದು ಆನೆ ದಾಳಿ, ಹುಲಿ ದಾಳಿ, ಚಿರತೆ ದಾಳಿ. ಇದು ಆನೆ ದಾಳಿ, ಹುಲಿ ದಾಳಿ, ಇದು ಮನುಷ್ಯನ ದಾಳಿ. ಕಾಡು ಪ್ರಾಣಿಗಳು ಬಂತು ಅಂತ ಇದು ಯಾವ ಕಾಡು ಪ್ರಾಣಿ ಎಲ್ಲಿದ್ದವ ಅಲ್ಲಿ ಮನುಷ್ಯನ ದಾಳಿ. ಮನುಷ್ಯ ಹೋಗಿ ಅಲ್ಲಿಗೆ ಅವನಿಗೆ ಬೇಕಾದ ಯೋಚನೆಗಳನ್ನು ಮಾಡಿಕೊಂಡು ಏನೋ 10 ಯೋಜನೆಗಳನ್ನು ಪರಿಸರಕ್ಕೆ ಪೂರಕ ಅಂತ ತಿಳ್ಕೊಂಡು ಮಾಡಿಕೊಂಡು ಎಲ್ಲ ನೋಡಿ. ಈಗ ಸಾಮಾನ್ಯ ಹೇಳಿದ್ರೆ ಎತ್ತಿನ ಹೊಳೆ ಯೋಜನೆ, ಎತ್ತಿನ ಹೊಳೆ ಯೋಜನೆ ಅದೆಲ್ಲ ಎಲಿಫೆಂಟ್ ಕಾರಿಡಾರ್. ಕಾಗಿನೆರೆ, ಅಬ್ಲುಗುಡಿ, ಮಾರನಹಳ್ಳಿ ಎಲ್ಲ ಎಲಿಫೆಂಟ್ ಕಾರಿಡಾರ್ ಕಟ್ಟಾಯ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬರ್ತವೆ. ಕಾಡಲ್ಲಿ ಏನು ಸಿಗುದಿಲ್ಲ, ಹಳ್ಳಿಗೆ ಬರಲೇಬೇಕು. ನಾವು ಹೇಳುದು ಆನೆ ಬಂತು, ಹುಲಿ ಬಂತು. ನಾವು 2014ರಲ್ಲಿ ನಾವು ಎತ್ತಿನ ಹೊಳೆ ಯೋಜನೆಗೆ ನಮ್ಮ ಟೀಮ್ ಹೋಗಿ ಅಲ್ಲಿ ಒಂದು ಅಧ್ಯಯನಕ್ಕೆ ಹೋದಾಗ ಒಂದು ಒಳ್ಳೆ ನಮ್ಗೆ ಎವಿಡೆನ್ಸ್ ಸಿಕ್ಕಿತ್ತು. ಏನಂತ ಹೇಳಿದ್ರೆ, ಶಿರಾಡಿ ಘಾಟಿಯಲ್ಲಿ 2 ಆನೆ ಹೈವೇ ಬ್ಲಾಕ್ ಮಾಡಿತ್ತು. ಎಷ್ಟು 3/4 ಗಂಟೆ. ಆಕ್ಚುಲಿ ಇದು ನಮ್ಮ ಎತ್ತಿನ ಹೊಳೆಗೆ ಗ್ರೀನ್ ಟ್ರಿಬ್ಯುನಲ್ಗೆ ಒಳ್ಳೆ ಎವಿಡೆನ್ಸ್ ಇದು. ಯಾಕೆಂತ ಹೇಳಿದ್ರೆ ಮೇಲೆ ಆನೆಗಳ ಕಾರಿಡಾರ್ ನಾಶ ಆಗಿದೆ, ಅವುಗಳು ರಸ್ತೆಗೆ ಬಂದಿವೆ. ಈ ಸಾಕ್ಷಿಯನ್ನು ಇದಕ್ಕೆ ಕೊಟ್ಟಿದ್ದೇವೆ ಗ್ರೀನ್ ಟ್ರಿಬ್ಯುನಲ್ಗೆ. ಅವರು ಅದನ್ನು ಇಗ್ನೋರ್ ಮಾಡಿದ್ರೆ ಬೇರೆ ವಿಷಯ. ಹಾಗೆ ಎಲ್ಲಾ ಕಾಡು ಪ್ರಾಣಿಗಳು ಇಲ್ಲಿ ಕಮಲಶಿಲೆಯಲ್ಲಿ ಒಂದು 32 ಕಾಡು ಕೋಣಗಳು ಬಂದು 2.5 ವರ್ಷ ಆಯ್ತು. ಈ ಹಳ್ಳಿ ಅಟ್ಟಿದ್ರೆ ಆ ಹಳ್ಳಿ, ಅಲ್ಲಿಂದ ಇಲ್ಲಿ ಹಳ್ಳಿ. ಯಾಕಂದ್ರೆ ಅಲ್ಲಿ ಕಾಡಿಗೆ ಏನು ಸಿಗ್ತಾ ಇಲ್ಲ. ಮೊನ್ನೆ ರಾಮನಗುಡ್ಡ ನಾನು ನೋಡಿದೆ. ನೋಡಿ, ನಾನು ಕಳೆದ 20 ವರ್ಷ ನೋಡ್ತಾ ಇದ್ದೇನೆ ರಾಮನಗುಡ್ಡಲ್ಲಿ. ಹೇಗೆ ಅಂದ್ರೆ, ಈ ಸೊಪ್ಪಿನಗುಡ್ಡದಿಂದ ರಾಮನಗುಡ್ಡದಿಂದ ಕೆಳಗೂರು ರೇಂಜಿಗೆ ಪ್ರಾಣಿಗಳು ಹೋಗುದು. ಈ ಪ್ರಾಣಿಗಳು ಹತ್ತಿ ಬರುವಾಗ ಅವುಗಳಿಗೆ ಸಹಜವಾಗಿ ಇಷ್ಟು ದೊಡ್ಡ ನೀರಿನ ಪಾಂಡ್ ಆಗಿದೆ. ಇದು ಯಾರು ಮಾಡಿದ್ದಲ್ಲ. ನಾಗರಹಳ್ಳಿ ಬಂಡೀಪುರದಲ್ಲಿ ಇಲಾಖೆ ಮಾಡಿದ್ದಿರ್ಬೋದು. ಇದು ಸಹಜವಾಗಿ ಎಷ್ಟೋ ವರ್ಷದಿಂದ ಆದಂತದ್ದು. ಅವುಗಳು ಅಲ್ಲಿ ಬಂದು ನೀರು ಕುಡಿದು ತುಂಬಾ ಹೊತ್ತು ಮಲಗ್ತವೆ. ಯಾಕಂದ್ರೆ ಅಲ್ಲಿ ಹುಲ್ಲು ಬೆಳೆದಿರೋದಿಲ್ಲ, ಮತ್ತೆ ಅಷ್ಟು ಸಗಣಿಗಳಿರ್ತವೆ. ಅದು ಮೇವರೆಗೆ ಅಲ್ಲಿ ನೀರಿರ್ತದೆ. ಅದು ನೀರು ಕುಡಿಯುವಂತ ಪ್ರದೇಶ. ಈಗ ನಾನು ಮೊನ್ನೆ ಹೋಗ್ತೇನೆ, ಡಿಸೆಂಬರ್ ಅಲ್ಲಿ ಅರ್ಧ ನೀರು ಕಡಿಮೆ ಆಗಿದೆ. ನೋಡಿ, ಅದಕ್ಕೆ ಎಂಟಿ ಆದ ಕೂಡಲೇ ತಾಯಿ ಹೇಗೋ ಸರ್ವೈವ್ ಆಗ್ತದೆ, ಮಗುವಿಗೆ ಬರಲೇಬೇಕಲ್ಲ. ಅಂದ್ರೆ ಸಮಸ್ಯೆಗಳು. ಈ ಪ್ರಾಣಿಗಳು ರಸ್ತೆಗೆ ಬಂದಾಗ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ರೀಲ್ಸ್ ಮಾಡಿ ಎಷ್ಟು ವ್ಯೂಸ್ ಇದೆ ಅಂತ ನೋಡ್ತೇವೆ ಹೊರತು ಅದರ ಮೂಲ ಕಾರಣಗಳನ್ನು ನೋಡೋದಿಲ್ಲ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕರೆ ಮಾಡಬಹುದು 6362394010 ಈ ನಂಬರಿಗೆ ಕರೆ ಮಾಡ್ಬೋದು. ನೇರ ಪ್ರಸಾರ ಕಾರ್ಯಕ್ರಮ ಆದ ಕಾರಣ ನಮ್ಮ ಅತಿಥಿಗಳ ಜೊತೆ ಮಾತುಕತೆಯನ್ನು ನಡೆಸ್ಬೋದು. ಹಾಗೆ ನಾಗೇಶ್ ಅವರೇ, ಗಾಡ್ಗೀಳು ವರದಿ ಪಶ್ಚಿಮ ಘಟ್ಟದ ಬಗ್ಗೆ ಬಹಳ ಪ್ರಮುಖವಾದಂಥ ವರದಿ. ಪಶ್ಚಿಮ ಘಟ್ಟದ ಬಗ್ಗೆ ಗಾಡ್ಗೀಳು ವರದಿ ಏನು ಹೇಳುತ್ತದೆ ನಿಮ್ಮ ಅಧ್ಯಯನದ ಪ್ರಕಾರ? ನಮ್ಮ ಸರ್ಕಾರ 2010ರಲ್ಲಿ ಜೀವ ವೈವಿಧ್ಯ ಕಾನೂನುಗಳನ್ನು ರೂಪಿಸೋದಕ್ಕೋಸ್ಕರ ಪಶ್ಚಿಮ ಘಟ್ಟಗಳ ಪರಿಸರ ವೈವಿಧ್ಯವನ್ನು ಅಧ್ಯಯನ ಮಾಡಲಿಕ್ಕೆ ನಮ್ಮ ಪ್ರೊಫೆಸರ್ ಮಾಧವ ಗಾಡ್ಗೀಲ್ ಅವರ ನೇತೃತ್ವದಲ್ಲಿ ಒಂದು 13 ಜನರ ತಂಡವನ್ನು, ಅಂದರೆ ಅದರಲ್ಲಿ ತಜ್ಞರೆಲ್ಲ ಇದ್ದರು. ಆ ತಜ್ಞರಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವವರು, ಮಹಿಳೆಯರು ಇದ್ದರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಎಲ್ಲರೂ ಇದ್ದರು, ವಿಜ್ಞಾನಿಗಳು, ಆಮೇಲೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರೆಲ್ಲ. ಅವರೆಲ್ಲ ಪಶ್ಚಿಮ ಘಟ್ಟದಲ್ಲಿ ಸುಮಾರು 1 ವರ್ಷಗಳ ಕಾಲ, ಅಂದರೆ ಸುಮಾರು 14 ಬಾರಿ ಕ್ಷೇತ್ರ ಕಾರ್ಯ ಮಾಡಿದಾರಂತೆ ಪಶ್ಚಿಮ ಘಟ್ಟದಾದ್ಯಂತ. 14 ಬಾರಿ ಪಶ್ಚಿಮ ಘಟ್ಟದಾದ್ಯಂತ, ಅಂದರೆ ಈ 5 ರಾಜ್ಯಗಳಲ್ಲಿ ಸಂಚರಿಸಿ ಪಶ್ಚಿಮ ಘಟ್ಟದಲ್ಲಿ ಅದು ಎಷ್ಟು ಅವರು ಜನರ ಒಟ್ಟಿಗೆ ಒಡನಾಡಿದ್ದಾರೆ ಅಂತಂದರೆ, ಒಂದು ಕಡೆ ಅವರ ಆತ್ಮಕಥೆಯಲ್ಲಿ ಬರ್ತದೆ, ಉತ್ತರ ಕನ್ನಡದ ಜನ ಕೇಳ್ತಾ ಇದ್ರಂತೆ, ಅಲ್ಲ ಆ ಲುಂಗಿ ಉಟ್ಟುಕೊಂಡು ನಮ್ಮ ಜೊತೆಗೆ ಒಬ್ಬರು ಮಲಗಿದ್ರು, ಅವರು ವಿಜ್ಞಾನಿಯೇನಾ ಅಂತ. ಅಂದರೆ ಅವರು ಲುಂಗಿ ಉಟ್ಕೊಂಡು ಸಾಮಾನ್ಯ ಜನರಾಗಿ ಹಂಡೆಯ ಮಸಿಯಲ್ಲಿ ಹಲ್ಲು ಉಜ್ಜಿಕೊಂಡು ಒಂದು ಸಣ್ಣ ಕನ್ನಡಿಯಲ್ಲಿ ಶೇವ್ ಮಾಡಿಕೊಂಡು ಸಾಬೂನು ಹಚ್ಚಿಕೊಂಡು ಅವರ ಜೊತೆಗೆ ಇದ್ರಂತೆ. ಅಂದರೆ ಒಟ್ಟು ಜನರ ಜೀವನಾಡಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಕಲಿತಂಥ ಅಂತಾರಾಷ್ಟ್ರೀಯ ಖ್ಯಾತಿಯ ವಿಜ್ಞಾನಿಯೊಬ್ಬರು ಜನರ ಜೊತೆ ಹೇಗೆ ಬೆರೆತು ಅದನ್ನು ವರದಿಯನ್ನು ತಯಾರಿಸಿದ್ದಾರೆ ನಾವು ಮನದಟ್ಟಾಗ್ತದೆ. ಅಂಥ
ವರದಿಯನ್ನು ಅವರು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ 2010ರಲ್ಲಿ. ಆವಾಗ ಪರಿಸರ ಮಂತ್ರಿಗಳು ಬಹಳ ಪರಿಸರದ ಪೂರಕವಾಗಿದ್ದರು ಮತ್ತು ಪರಿಸರದ ಆಸಕ್ತರಾಗಿದ್ದರು. ಆದರೆ ಇವರ ವರದಿಗಳನ್ನು ಓದಿದ ನಂತರ ಆ ವರದಿ ತಿರಸ್ಕೃತ ಆಯಿತು. ಭಾಳ ವಿಷಾದದಿಂದ ಇವತ್ತು ಹೇಳಬೇಕಾಗಿದೆ. ಆ ವರದಿಯ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಆಯಿತು. ಎಲ್ಲ ರಾಜ್ಯಗಳಿಗೂ ಅದನ್ನು ಕಳುಹಿಸಿಕೊಟ್ರು. ಆದರೆ ಆ ವರದಿಯನ್ನು ತಾವು ಎಲ್ಲೂ ಪ್ರಕಟಪಡಿಸಬಾರದು ಅಂತ ಮಾಧವ ಗಾಡ್ಗೀಳ್ ಅವರಿಗೆ ಮತ್ತು ಆ ಸಮಿತಿಗೆ ಅವರು ತಾಕೀತು ಮಾಡಿದ್ರಂತೆ. ಆದರೆ ರಹಸ್ಯವಾಗಿ ಸರ್ಕಾರ ಆವತ್ತು ಅದನ್ನು ಎಲ್ಲ ರಾಜ್ಯಗಳಿಗೂ ಕಳಿಸಿಕೊಟ್ಟಿತ್ತು. ಸಹಜವಾಗಿ ಎಲ್ಲ ರಾಜ್ಯಗಳು ಕೂಡ ಅದನ್ನು ವಿರೋಧಿಸಿವೆ. ಕಾರಣ ಇಷ್ಟೇ, ಅದರಲ್ಲಿರುವುದು ನಮ್ಮ ಬೇರು ಮಟ್ಟದ ಪ್ರಜಾಪ್ರಭುತ್ವಕ್ಕೆ ಅನುಕೂಲವಾಗುವಂಥ, ಅಂದರೆ ತಳಮಟ್ಟದ ಜನರಿಗೆ ಅನುಕೂಲವಾಗುವಂಥ ಮತ್ತು ಸ್ಥಳೀಯ ಜನರಿಗೆ ಅವರ ಸಂಪತ್ತುಗಳನ್ನು ಅವರು ಉಪಯೋಗಿಸಿಕೊಳ್ಳುವಂಥ ಒಂದು ವಾತಾವರಣವನ್ನು ಸೃಷ್ಟಿಸುವುದು ಮತ್ತು ಎಲ್ಲ ಜೀವಜಾಲಗಳನ್ನು ರಕ್ಷಿಸುವಂಥ ಒಂದು ಮನೋಭಾವ ತಮ್ಮ ಮಾಧವ ಗಾಡ್ಗೀಳ್ ವರದಿಯಲ್ಲಿ ಇದೆ. ಅದು ಇವತ್ತಿಗೂ ಓದಲಿಕ್ಕೆ ಸಿಗ್ತಾ ಇದೆ. ಮಾಧವ ಗಾಡ್ಗೀಳ್ ಅವರ ಆಶಯ ಏನಿತ್ತು ಅಂತ ಹೇಳಿದರೆ, ಅದನ್ನು ಭಾರತೀಯ ಎಲ್ಲ ಭಾಷೆಗಳಿಗೂ ಅನುವಾದ ಮಾಡಿ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಅದನ್ನು ಚರ್ಚೆಯಾಗಿ ಅದನ್ನು ಅಂಗೀಕರಿಸಬೇಕು ಎನ್ನುವಂಥ ಒಂದು ಆಶಯ ಮಾಧವ ಗಾಡ್ಗೀಳ್ ಅವರೇ ಅದನ್ನು ಹೇಳಿದ್ದು ಆ ವರದಿಯಲ್ಲಿ. ಆದರೆ ನಮ್ಮ ಸರ್ಕಾರಗಳು ಅದನ್ನು ಮಾಡಿಲ್ಲ. ಬಹಳ ವಿಷಾದದಿಂದ ಹೇಳಬೇಕಾಗಿದೆ, ಅದನ್ನು ಮಾಡಿಲ್ಲ. ಆ ಕಾರಣದಿಂದ ಸರ್ಕಾರಗಳು ಅದನ್ನು ವರದಿಯನ್ನು ಬಿಡುಗಡೆ ಮಾಡುವ ಬದಲು ಅದಕ್ಕೆ ಪರ್ಯಾಯವಾಗಿ ಕಸ್ತೂರಿ ರಂಗನ್ ವರದಿ. ಕಸ್ತೂರಿ ರಂಗನ್ ಅವರು ವಿಜ್ಞಾನಿಯೇ. ಅವರು ಅಂತರಿಕ್ಷದ ತಜ್ಞರಾಗಿ ವಿಜ್ಞಾನಿಯಾದವರು. ಮಾಧವ ಗಾಡ್ಗೀಳ್ ಅವರು ಪರಿಸರದ ವಿಜ್ಞಾನಿಯಾಗಿ, ಗಣಿತಶಾಸ್ತ್ರಜ್ಞರಾಗಿ ವಿಜ್ಞಾನಿಯಾಗಿದ್ದರು. ಅವರು ಬಹುಶಃ ಡ್ರೋನ್ಗಳಲ್ಲಿಯೋ ಉಪಗ್ರಹಗಳಲ್ಲಿಯೋ ವೀಕ್ಷಿಸಿ ಈ ವರದಿಗಳನ್ನು ತಯಾರಿಸಿದ್ದಿರಬಹುದು. ಮಾಧವ ಗಾಡ್ಗೀಳ್ ಅವರು ಪಶ್ಚಿಮ ಘಟ್ಟಗಳ ಕಾಡಿನ ಮಧ್ಯೆ ಇದ್ದುಕೊಂಡು, ಜನರ ಮಧ್ಯೆ ಇದ್ದುಕೊಂಡು ಈ 5 ರಾಜ್ಯಗಳಲ್ಲಿ ಬೇರೆ ಬೇರೆ ಕಾರ್ಯಕರ್ತರೊಂದಿಗೆ, ಬೇರೆ ಬೇರೆ ಸಂಘಟನೆಗಳೊಂದಿಗೆ, ಬೇರೆ ಬೇರೆ ಅಧಿಕಾರಿಗಳೊಂದಿಗೆ ಎಷ್ಟೋ ಬಾರಿ ಚರ್ಚೆಗಳನ್ನು ನಡೆಸಿ, ಸೆಮಿನಾರ್ಗಳನ್ನು ನಡೆಸಿ ಮಾಡಿದಂಥ ವರದಿ. ಅಂದರೆ ಈ ಕಸ್ತೂರಿ ರಂಗನ್ ವರದಿ ಏನಾಯ್ತು ಆಮೇಲೆ ಅದಕ್ಕೆ ಪ್ರತಿವಾದಿಯಾಗಿ ಕಸ್ತೂರಿ ರಂಗನ್ ವರದಿಯನ್ನು ಅಂಗೀಕಾರ ಮಾಡಿದೆ ಸರ್ಕಾರ. ಹೌದು, ಮಾಧವ ಗಾಡ್ಗೀಳ್ ಅವರು ಮಾಡಿದ ವರದಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆಗೊಳಿಸಿ ಕಸ್ತೂರಿ ರಂಗನ್ ವರದಿಯನ್ನು ಅಂಗೀಕರಿಸಿದ್ದಾರೆ. ಕಸ್ತೂರಿ ರಂಗನ್ ಅವರು ಅಭಿವೃದ್ಧಿ ಪರವಾಗಿರುವವರು. ಕಸ್ತೂರಿ ರಂಗನ್ ಅವರು ಕೆಲವು ಉದ್ಯಮಗಳು ಮತ್ತು ಕೆಲವು ಈ ಅಭಿವೃದ್ಧಿ ಪರವಾದಂಥ ಉದ್ಯಮಗಳು ಬರಬೇಕು ಎನ್ನುವಂಥ ಮತ್ತು ಸರ್ಕಾರದ ಪರವಾಗಿ ಇರುವವರು. ಆದರೆ ಮಾಧವ ಗಾಡ್ಗೀಳ್ ಅವರು ಪಶ್ಚಿಮ ಘಟ್ಟಗಳ ಪರವಾಗಿರುವವರು, ಪಶ್ಚಿಮ ಘಟ್ಟಗಳನ್ನು ಅವಲಂಬಿಸಿರುವಂಥ ಜೀವ ವೈವಿಧ್ಯಗಳ ಪರವಾಗಿರುವವರು ಮತ್ತು ಪಶ್ಚಿಮ ಘಟ್ಟಗಳನ್ನು ಮತ್ತು ಆ ನದಿಗಳನ್ನು ಅವಲಂಬಿಸಿರುವ ನಾಗರಿಕತೆ ಮತ್ತು ಜನಸಾಮಾನ್ಯರೇನಿದ್ದಾರೆ ಅವರನ್ನು ಅವಲಂಬಿಸಿರುವಂಥ ಒಂದು ವರದಿಯನ್ನು ಕೊಟ್ಟಿರುವಂಥದ್ದು.